ಒಂದು ಗಂಟೆಯಲ್ಲಿ ಲಕ್ಷಗಟ್ಟಲೆ ಕೋಟಿಗೆ ದಾನ ಮಾಡ್ತಾರೆ ಒಂದು ಮಸೀದಿಯಲ್ಲಿ ನಿಂತುಕೊಂಡು. ಅದು ವಿಷಯ ಅಲ್ಲ, ನಮ್ಮ ಮನಸ್ಸಿಗಾದ ನೋವನ್ನು ನಾವು ನಮ್ಮ ಮನಸ್ಸಿನ ನೋವನ್ನು ತಿಳಿಸಬೇಕಾದ್ರೆ ಡಿಪಾರ್ಟ್ಮೆಂಟ್ ನಮ್ಮೊಟ್ಟಿಗೆ ಕೈ ಜೋಡಿಸಲೇಬೇಕು. ಆದ್ದರಿಂದ ನಾವೊಂದು ಘೋಷಣೆ ಮಾಡ್ತಾ ಇದ್ದೇವೆ. ಸಾರ್ವಜನಿಕ ಬಂಧುಗಳು ಯಾವುದೇ ಯಾರ ಮಾತಿಗೆ ಅಥವಾ ಯಾರ ಉದ್ಯುಕ್ತ ಮಾತಿಗೆ ಒಂದು ಗಮನವನ್ನು ನೀಡದೆ ನಾವಿವತ್ತು ಡಿಪಾರ್ಟ್ಮೆಂಟ್ಗೆ ಮಾನ್ಯ ACP ಸಾಹೇಬರು ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ತಾವುಗಳು ತಮ್ಮ ಕಾರ್ಯವೈಖರಿ ನಮಗೆ ಎರಡು ಮಾತಿಲ್ಲ, ತಮ್ಮ ಬಗ್ಗೆ ನಾವು ಬಹಳ ಗೌರವವನ್ನು ಇಟ್ಟುಕೊಂಡಿದ್ದೇವೆ. ದಯವಿಟ್ಟು ತಾವುಗಳು 24 ಗಂಟೆ ಒಳಗಡೆ ನಮಗೆ ಅಪರಾಧಿಯನ್ನು ಹಿಡಿದು ಬರಬೇಕು. ಅಪರಾಧಿ ಯಾರಾಗಿರಲಿ, ಯಾವ ರಾಜಕೀಯ ಪಕ್ಷದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಎಷ್ಟು ಬಲಿಷ್ಠ ವ್ಯಕ್ತಿ ಆಗಿದ್ದರೂ ಕೂಡ ವಿದಿನ್ 24 hours ಅಲ್ಲಿ ಆ ಅಪರಾಧಿಯನ್ನು ಬಂಧಿಸಬೇಕು. ಎರಡನೇದು, ನಾವು ಅವರನ್ನು ರಿಕ್ವೆಸ್ಟ್ ಮಾಡಿದ್ದೇವೆ, ಅವರಲ್ಲಿ ಆ ಬಂಧಿಸುವವರೆಗೆ ಈ ವಾಹನವನ್ನು ತೆಗೆಯಬಾರದು ಅಂತೇಳಿ. ಆದ್ರೆ ಅವರು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ನನ್ನನ್ನು ನಾಡ್ದು 15 ತಾರೀಕು ಇಲ್ಲಿ ಅಡ್ಡಾಡಿ ನಡೆಯುವಂತ ಕಾರ್ಯಕ್ರಮದ ಮುಖ್ಯ ಉಸ್ತುವಾರಿಗೆ ನನ್ನನ್ನು ಹಾಕಿದ್ದಾರೆ. ನಾನು ಎಲ್ಲಿ ಕೆಲಸ ಮಾಡಿದ್ರೆ ಗೊತ್ತೆ. ದಯವಿಟ್ಟು ನಾವು ಇದು ವೆಹಿಕಲ್ ಬನ್ನಾಗಿ ದಯವಿಟ್ಟು ನನಗೆ ಇದನ್ನೊಂದು ಸ್ಟೇಷನ್ಗೆ ಶಿಫ್ಟ್ ಮಾಡುವಂತ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮ ಮುಂದೆ ಈ ವೆಹಿಕಲ್ ಮುಂದೆ ನಾನು ನಿಂತಿದ್ದೇನೆ. ದಯವಿಟ್ಟು ನಿಮ್ಮ ಒಂದು ಏನು ಅವರ ಡಿಪಾರ್ಟ್ಮೆಂಟ್ ನಮಗೆ ಇಷ್ಟವರೆಗೆ ನೀಡಿದಂತಹ ಆ ಒಂದು ಏನು ನಮಗೆ ಆ ಸಪೋರ್ಟ್ ಅನ್ನು ನಾವು ಮುಂದಿನ ನಾವು ಇನ್ನೂ ಕೂಡ ಮುಂದಿನ ನಿರೀಕ್ಷೆ ಇದ್ದೇವೆ. ಆದ್ದರಿಂದ ಅವರು ನಮಗೆ ರಿಕ್ವೆಸ್ಟ್ ಮಾಡಿ ದಯವಿಟ್ಟು ನಿಮ್ಗೆ ನಾವು ಈ 24 ಗಂಟೆ ಬಿಟ್ಟು ಕೂಡ ನಮಗೆ ಇದು ಮಾಡುವಂತ ಆ ಚಲನವಲದಂತ ಒಂದು ಜನ ನಮ್ಮ ತಲೆಯಲ್ಲಿ ಕೂಡ ಯಾರು ಅಂತ ನಮ್ಗೆ ಕೂಡ ಫ್ಲಾಶ್ ಆಗ್ತಾ ಉಂಟು. ಆದರೆ ನಾವು ನಿಮ್ಮ ಈ ಅವಧಿಗಿಂತ ಮುಂಚೆ ನಾವು ಇದು ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಆದರೆ ಇದನ್ನು ವಾಹನವನ್ನು ಒಂದು ಸ್ಟೇಷನ್ಗೆ ಶಿಫ್ಟ್ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆದ್ದರಿಂದ ದಯವಿಟ್ಟು ACP ಸಾಹೇಬರ ಅದರ ಬಗ್ಗೆ ಮಾತಾಡೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಎಲ್ಲ ನನ್ನ ಸಹೋದರ ಮಿತ್ರರೇ, ಈಗ ನಮ್ಮ ಉಳ್ಳಾಳ ಭಾಗದಲ್ಲಿ ನಮ್ಮ ಶಾಸಕರು UT ಖಾದರ್ ಸಾಹೇಬರು ನೀವೆಲ್ಲ ಸೇರ್ಕೊಂಡು ಸುಮಾರು ಒಂದು 7-8 ಪ್ರತಿಭಟನೆಗಳನ್ನ ಶಾಂತಿಯುತವಾಗಿ ಮಾಡಿ ಎಲ್ಲರಿಗೂ ಮನಸ್ಸಿಗೂ ಸಮಾಧಾನ ಇದೆ. ಒಳ್ಳೆ ಹಾದಿನಲ್ಲಿ ಪ್ರತಿಭಟನೆ ನಡೀತಾ ಇದೆ, ನಮ್ಮ ಭರವಸೆ ಇದೆ. ನಾಳೆ ಅಂದ್ರೆ ಇವತ್ತಿಂದನೇ ನಮ್ಮ ಕೆಲಸಗಳು ಬೇರೆ ಕೆಲಸಗಳಿದ್ದಾವೆ. ಬುಧವಾರ ದಿವಸ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ನೋಡ್ತಾ ಇದೆ. ಕಣ್ಣೂರು ಅಡ್ಯಾರ್ ಗ್ರೌಂಡ್ ನಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಅದು ಕೂಡ ನನ್ನ ವ್ಯಾಪ್ತಿಯಲ್ಲಿ ಬರ್ತಾ ಇದೆ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗೋದು ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ. ಆ ಕಾರ್ಯಕ್ರಮ ಮಾಡಬಾರ್ದನ್ನೋ ಒಂದು ದುರುದ್ದೇಶದಿಂದ ಈ ಒಂದು ಅನಾಹುತಕ್ಕೆ ಒಂದು ದಾರಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯಮಾಡಿ ನಿನ್ನೆಯಿಂದ ಅಂತಲ್ಲ 15 ದಿವಸ ನಿಮ್ಮ ಒಟ್ಟಿಗೆ ನಾವು ಇದ್ದೀವಿ. ನೀವೆಲ್ಲರೂ ನಾನು ಸಹಕಾರ ಕೊಟ್ಟಿದ್ದೀರಿ. ಇದು ಯಾವ ರೀತಿ ಆಯ್ತು ಅಂತ ನಾನು ಇಲ್ಲಿ ವಿಶ್ಲೇಷಣೆ ಮಾಡಕ್ ಬರೋದಿಲ್ಲ. ತನಿಖೆ ಆಗ್ತದೆ, ಪ್ರಕರಣ ದಾಖಲು ಮಾಡ್ಕೋತೀವಿ. 2 ರೀತಿ ಇದೆ. ಒಂದು, ಯಾರೋ ಸಿಗರೆಟ್ ಸೇರಿ ಆಗಿ ಅನಾಹುತ ಆಕಸ್ಮಿಕವಾಗಿ ಅಂದ್ರೆ ಆಕ್ಸಿಡೆಂಟ್ ರೂಪದಲ್ಲಿ ಆಗಿರ್ಬೋದು. ಇನ್ನೊಂದು ಉದ್ದೇಶಪೂರ್ವಕವಾಗಿ ಮಾಡಿರ್ಬೋದು. ಅವನು ಯಾರೋ ಒಬ್ಬನು ಕಿರಿಕ್ ಮಾಡ್ದ ಅಂತೇಳಿ ಅವನು ಮಾಡಿರೋದು ಗೊತ್ತಾಗಿ ಬೇರೆಯವ್ನು ಬಂದು ಮಾಡಿರ್ಬೋದು. ಇವೆಲ್ಲ ವ್ಯಾಪ್ತಿಗಳಲ್ಲಿ, ಎಲ್ಲ ಆಯಾಮಗಳಲ್ಲಿ ಇವುಗಳನ್ನ ಪತ್ತೆ ಮಾಡಿ ನಿಮ್ಮ ಗಮನಕ್ಕೆ ತರುವಂತ ಕೆಲಸ ನಮ್ದು. ಅದಕ್ಕೆ ನೀವು ಅವಕಾಶ ಮಾಡಿಕೊಟ್ರೆ ನಾಳೆ ಬುಧವಾರ ನಡೆಯುವಂತ ಕಾರ್ಯಕ್ರಮನೂ ಚೆನ್ನಾಗಿ ಮಾಡಬೇಕು. ಇಡೀ ಕಾರ್ಯಕ್ರಮ ಇದೇನಿದೆ ಅದನ್ನ ನಾವೊಂದು ಟೀಮ್ ಫಾರ್ಮೇಶನ್ ಮಾಡಿ ಈಗಾಗಲೇ ಒಂದು 4 ಜನ ಇನ್ಸ್ಪೆಕ್ಟರ್ಸು, ಸೈಬರ್ ಕ್ರೈಮ್ ಎಕ್ಸ್ಪರ್ಟ್ಸ್ಗಳು, ಇವೆಲ್ಲರೂ ವೆಸ್ಟರ್ನ್ ನಾನು ನೇರವಾಗಿ ಹೇಳಕ್ ಆಗುದಿಲ್ಲ. ಇದನ್ನು ಪತ್ತೆ ಮಾಡ್ತೀವಿ. 24 ಗಂಟೆಯಲ್ಲಿ ಪತ್ತೆ ಮಾಡ್ಬೇಕಂತೇಳಿ ನಮ್ಮ ಲೀಡರ್ಸ್ ಏನ್ ಹೇಳ್ತಾ ಇದ್ರೆ ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಸಾಧ್ಯವಾದ್ರೆ ಒಂದು 2-3 ಅವರ್ನಲ್ಲೇ ಪತ್ತೆ ಮಾಡ್ತೀವಿ. 2-3 ಅವರಲ್ಲಿ ಪತ್ತೆ ಮಾಡೋದಕ್ಕೆ ನಮ್ಗೆ ಆಸೆ ಇದೆ. ದೇವ್ರು ಇಷ್ಟಪಟ್ಟರೆ ಬೇಗ ಆಗ್ತದೆ, ಕೆಲವು ಸರಿ ಆಗೋದಿಲ್ಲ. ನಾವು ಮನುಷ್ಯರೇ, ನಾವೇನು ಮ್ಯಾಜಿಕ್ ಮಾಡಿ ಸಿನಿಮಾದಲ್ಲಿ ಜೇಮ್ಸ್ ಬಾಂಡ್ ತರ ಮಾಡಕ್ ಆಗಲ್ಲ. ಮಾಡೇ ಮಾಡ್ತೀವಿ. ನಮ್ಮ ಪ್ರಾಮಾಣಿಕ ಪ್ರಯತ್ನ ನಿಮ್ಮೆಲ್ಲರ ಸಹಕಾರದಿಂದ ಆಗುತ್ತೆ. ಒಳ್ಳೆ ಉದ್ದೇಶಕ್ಕೋಸ್ಕರ
ಬುಧವಾರ ನಡೀತಾ ಇರೋ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಲೀಡರ್ಸ್ ಎಷ್ಟು ಸುಸ್ತಾಗಿದ್ದಾರೆ. ಇಡೀ ಸೆಂಟ್ರಲ್ ಕಮಿಟಿ, MLA ಅವರು, UD ಖಾದರ್ ಸಾಹೇಬರು ಅವರೆಲ್ಲ ಸೇರ್ಕೊಂಡು ಇವತ್ತು ಮೀಟಿಂಗ್ ಇಟ್ಕೊಂಡಿದ್ದಾರೆ 11 ಗಂಟೆಗೆ. ನಾನು ಕೂಡ ಅಲ್ಲಿ ಹೋಗ್ಬೇಕಾಗಿತ್ತು. ಈ ಕಾರ್ಯಕ್ರಮಕ್ಕಿಂತ ನೀವು ಎಲ್ಲಿ ಪ್ರತಿಭಟನೆ ಮಾಡಿದ್ರೆ ಇದಕ್ಕೆ 10 ಪಟ್ಟು ಜಾಸ್ತಿ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಚೇರ್ಸ್ ಕೂಡ ಅಲ್ಲೇ ಹೋಗ್ಬೇಕಾಗಿತ್ತು. ಅಲ್ಲಿ ಯಾರು ಇಳಿಸ್ಕೊಳ್ಳಿಲ್ಲ ಅಂತ ನಿನ್ನೆ ಇಲ್ಲಿ ಇಟ್ಟಿದ್ದು. 2 ಗಂಟೆವರೆಗೂ ನಾವು ಇದ್ವಿ, ನಿಮ್ಮ ಲೀಡರ್ಸ್ ಇದ್ರು, ಸುಸ್ತಾಗಿದ್ರು. ಬೆಳಿಗ್ಗೆ ಮಾಡೋಣ ಅಂತ ಹೋಗಿದ್ದ ಕೆಲಸ ಇದಾಗಿದೆ. ಒಟ್ಟಾರೆ ಉದ್ದೇಶ ಏನಾಗಿತ್ತು, ಇದು ಕೆಟ್ಟ ಹೆಸರು ಬರ್ಬೇಕಂತ ಮಾಡಿರ್ತಕ್ಕಂಥ ಕೆಲಸ ಇದು. ಅದು ಉದ್ದೇಶಪೂರ್ವಕವಾಗಿರ್ಲಿ ಅಥವಾ ಆಕಸ್ಮಿಕ, ಅದನ್ನ ಪತ್ತೆ ಮಾಡಿ ನಿಮ್ಗೆ ಗಮನಕ್ಕೆ ತರ್ತೀವಿ ನಾವು. ಅದಕ್ಕೋಸ್ಕರ ನಿಮ್ ಕೈ ಜೋಡಿಸಿ ಕೇಳ್ತಾ ಇದ್ದೀನಿ. ಈ ಗಾಡಿ ತಗೊಂಡು ದೇಶ ಹತ್ರ ಹಾಕ್ತೀನಿ. ಯಾಕಂತಂದ್ರೆ ಇಲ್ಲಿ ಬರ್ತಕ್ಕಂಥ ಜನರು ಇದನ್ನ ನೋಡಿ ದುರ್ಬಲವಾದಂತ ಮನಸ್ಸು, ಇನ್ನೂ ಏನಾದ್ರು ಒಂದು ಅನಾಥ ಮಾಡೋದು. ಇಲ್ಲಿರ್ತಕ್ಕಂಥವ್ರು ಎಲ್ಲ ಅಣ್ಣ ತಮ್ಮಂದ್ರ ರೀತಿ ಇರ್ತಕ್ಕಂಥ ನಿಮ್ಮಿಬ್ಬರ ನಡುವೆ ಸಾಮರಸ್ಯನ ಹಾಳು ಮಾಡ್ಲಿಕ್ಕೋಸ್ಕರ ಬೇರೆ ಕಡೆಯಿಂದ ಬಂದು ಮಾಡುವಂತ ಸಾಧ್ಯತೆ ಇರ್ತವೆ. ಅದಕ್ಕಾಗಿ ಇಲ್ಲಿ ಏನ್ ವೆಹಿಕಲ್ ತಗೊಂಡೋಗಿ ನಾವು ಮಾಡ್ಬೇಕಾದಿಲ್ಲ, ಇಲ್ಲೇ ಬಿಟ್ಟು ಹೋಗ್ಬಿಡ್ಬೋದು ಒಂದಿಬ್ಬರು ಪೊಲೀಸರನ್ನ ಹಾಕಿ. ಬಟ್ ಆಗೋದಿಲ್ಲ ನೋಡಿ, ಇಲ್ಲಿ ಎಷ್ಟು ಜನ ಪೊಲೀಸರು ಇದ್ದಾರೆ, ಬೇರೆ ಕೆಲಸಗಳು ಮಾಡಕ್ ಆಗಲ್ಲ, ಇಲ್ಲೇ ಇರ್ಬೇಕಾಗತ್ತೆ. ನೀವು ಯೋಚನೆ ಮಾಡಿ, ನಿಮ್ ನಿರ್ಧಾರ ನಿಮ್ದು. ನೀವೇನ್ ಹೇಳ್ತೀರೋ ಅದನ್ನ ನಾವು ಮಾಡ್ಲಿಕ್ಕೆ ನಾವು ಗಾಡಿ ಗಾಡಿ ನನ್ನ SCP ಸಾಹೇಬ್ರೆ, ಮಂಜುನಾಥ್ ಸಾಹೇಬ್ರೆ, ಕೋದಂಡ್ರ ಅವರವರ ನಿಮ್ಮ ಹತ್ರ ಒಂದೇ ಒಂದು ವಿನಂತಿ. ಈ ಸಂದರ್ಭದಲ್ಲಿ ಇಷ್ಟು ಜನತೆ ಮನನೊಂದಿರುವಾಗ ಈ ಸಂದರ್ಭದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ಖಂಡಿತ ನಡೆಗೆ ಅವಕಾಶ ಕೊಟ್ಟಿದ್ದು ನೀವು ತೀರ್ಮಾನ ಮಾಡಿ ಅಂತ ಹೇಳಿದ್ರು. ಆದ್ದರಿಂದ ನೀವು ಅದನ್ನು ತೆಗೆದುಕೊಂಡು ಹೋಗುವಂತ ಈಗ ತಕ್ಷಣ ತೆಗೆದುಕೊಂಡು ಹೋಗುವ ವ್ಯವಸ್ಥೆಗೆ ಹೋಗಲಿ. ನಾಳೆದು ಬರುವಂತ ಆ ಸನ್ನಿವೇಶ, ಬುಧವಾರ ಅಲ್ಲಿ ಮಾಡುವಂತ ವ್ಯವಸ್ಥೆ ಅದು ಖಂಡಿತ ಚಂದ್ರದಲ್ಲಿ ನಡೆಯುತ್ತದೆ. ಅದಕ್ಕೆ ಯಾವುದೇ ಒಂದು ತೊಂದರೆ ಆಗುವುದಿಲ್ಲ. ಅಲ್ಲಿ ಒಂದು ಬಹಳ ಬೃಹತ್ತಾದ ಒಂದು ಸಭೆ ನಡೀತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಇದನ್ನು ಸುಮ್ಮನಾಗಬೇಕೆಂಬುದನ್ನು ನೀವು ಹೇಳಿದ್ರೆ ನಾವು ಅದನ್ನು ಒಪ್ಪುವುದಿಲ್ಲ. ಒಂದು ವೇಳೆ ಇಲ್ಲಿಯ ಒಂದು ಕಾರ್ಯಕ್ರಮ ಚಂದ ಕಂಡಂತ ವ್ಯಕ್ತಿಗಳು ಯಾರು ದುರುದ್ದೇಶಪೂರಿತವಾಗಿ ಮಾಡಿದ್ದಾರೆ, ನೀವು ಅವರನ್ನು ಹಿಡಿಯುವಂತ ಕೂಡಲೇ ತಕ್ಷಣ ಹಿಡಿಯುವಂತ ವ್ಯವಸ್ಥೆಗೆ ನೀವು ಮಾಡಿ, ನಾವು ಖಂಡಿತ ನಾವು ನಿಮ್ಮಷ್ಟು ಇದ್ದೇವೆ. ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯುವುದಿಲ್ಲ ಎಂಬ ನಿಮಗೆ ನಮಗೆ ಗೊತ್ತಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಬಹಳ ಕೂಲಂಕಷವಾಗಿ ಚಿಂತನೆ ಮಾಡಿದಂತ ವ್ಯವಸ್ಥೆ ಆಗಿರ್ತದೆ. ಅಲ್ಲಿ ಇಷ್ಟು ಜನಸಮೂಹ ಸೇರುವಾಗ ಒಂದೊಂದು ಮಾತುಗಳು ಸೇರಿ ವಿಚಾರಗಳು. ಆದರೆ ನಾನು ಈ ಜನಸಮೂಹದೊಂದಿಗೆ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನೀವು ಈಗಲೇ ಇಲ್ಲಿಂದ ಎಲ್ಲರೂ ಹೋಗ್ಬೇಕು. ನಾವು ಇಲ್ಲಿ ನಿಂತುಕೊಂಡು ಏನು ಮಾಡುವಂತ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಪೊಲೀಸರಿಗೆ ಹೆದರಿಕೆ ಆಗ್ತದೆ, ಏನಿದ್ರೆ ಇನ್ನೊಂದು ಅನಿಷ್ಟ ವಾತಾವರಣದಲ್ಲಿ ಆಗುವುದು ಬೇಡ ಎಂಬ ಒಂದು ತೀರ್ಮಾನದಿಂದ ಇದನ್ನು ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಈಗ ನಮ್ಮನ್ನು ಮನಸ್ಸೇರುವ ಪೊಲೀಸರ ಇದಕ್ಕೆ ಕಾರ್ಯಕ್ರಮ ಕೈಗೊಳ್ಳಲಿ. ಒಂದು ವೇಳೆ 24 ಗಂಟೆಗಳ ಅವಧಿಯನ್ನು ನಾವು ಕೊಟ್ಟಿದ್ದೇವೆ. ಅದರ ಮತ್ತೆ ಏನಾದರೂ ಅವರಿಗೆ ತನಿಖೆ ಮಾಡಿ ನಮಗೆ ಅವಕಾಶ ಕೊಡದೆ ಇದ್ದಲ್ಲಿ ಮುಂದಿನ ದಿನ ನಾವು ಏನ್ ಮಾಡಬೇಕೆಂಬ ತೀರ್ಮಾನವನ್ನು ನಾವು ಮಾಡೋಣ. ಇದರ ಬಗ್ಗೆ ಮಾತಾಡಿದ್ದೇವೆ. ದಯವಿಟ್ಟು ನೀವು ನಿಮ್ಮ ಕೆಲಸ ಕಾರ್ಯಕ್ಕೆ ತೆರಳಬೇಕು. 24 ಗಂಟೆ ನಾವು ಅಪರಾಧಿಗಳಿಗೆ ಡಿಪಾರ್ಟ್ಮೆಂಟ್ ಇಲಾಖೆ ನಾವು ಸಮಾವೇಶ ಕೊಟ್ಟಿದ್ದೇವೆ. 24 ಗಂಟೆಯಲ್ಲಿ ಸೇರದೆ ಅವರಿಂದ ಅವರ ಹಿಡಿಯಲು ಸೋಲಾದರೆ ಮುಂದಿನ ಕಾರ್ಯತಂತ್ರ ಏನಂತ ಈಗಾಗಲೇ ನಿಮ್ಮನ್ನು ಘೋಷಣೆ ಮಾಡಿದ್ದೇವೆ. ಇದರ ದುಪ್ಪಟ್ಟು ಜನ ನಿನ್ನೆ ಸಮಾವೇಶದಲ್ಲಿ ಭಾಗವಹಿಸಿದಂತಹ ದುಪ್ಪಟ್ಟು ಜನವನ್ನು ಸೇರಿಸುವುದರ ಮೂಲಕ ನಾವು ಈ ಪ್ರತಿಭಟನೆ ಈ ಧರಣಿಯನ್ನು ಬಹಳ ಯಶಸ್ವಿಯಾಗಿ ಮಾಡುವ. ದಯವಿಟ್ಟು ನೀವೆಲ್ಲರೂ ಹೋಗಿ ನಾವು ಇದರ ಬಗ್ಗೆ ಇನ್ನೂ ಕೂಡ ನಾವೀಗ ಸ್ಥಳೀಯರು ಮಾತಾಡಿದ್ದೇವೆ. ನಮ್ಗೆ ಕೂಡ ನಾವು ದೊಡ್ಡ ಲೀಡರ್ಸ್ ನಮ್ಮಲ್ಲಿ ಕೂಡ ಇನ್ನು ದೊಡ್ಡ ನಮ್ಮ ಮೇಲೆ ಲೀಡರ್ಸ್ ಇದ್ದಾರೆ. ಅವರ ಬಗ್ಗೆ ಇದರ ಬಗ್ಗೆ ನಾವು ಮಾತಾಡಿ ಒಂದು ವ್ಯವಸ್ಥೆಗೆ ನಾವು ಬರ್ತೇವೆ. ದಯವಿಟ್ಟು ಎಲ್ಲರೂ ನಿಮ್ಮ ಕೆಲಸಕ್ಕೆ ದಯವಿಟ್ಟು ಹೋಗ್ಬೇಕು. ನಮ್ಮಿಂದ ಗೋರ್ಲಕಟ್ಟೆ ಪ್ರಕ್ಷುಬ್ಧ ವಾತಾವರಣ ಎಂಬ ಮಾತು ಬರುವ. ದಯವಿಟ್ಟು ನೀವು ನಿಮ್ಮ ಕೆಲಸಕ್ಕೆ ತರಬೇಕೆಂದು ನಿಮ್ಮಲ್ಲಿ ವಿನಮ್ರವಾಗಿ ಸಂರಕ್ಷಣಾ ಸಮಿತಿಯ ಪರವಾಗಿ ಪೌರತ್ವ ಸಂರಕ್ಷಣಾ ಸಮಿತಿ ನಿನ್ನೆ ರಾತ್ರಿ ಬಹುಶಃ ಕೆಲವೊಂದು ಕಿಡಿಗೇಡಿಗಳು ಇಲ್ಲಿದ್ದಂಥ ಒಂದು ಲಾರಿ ಮತ್ತು ಆ ಒಂದು ಅಲ್ಲಿದ್ದಂಥ ಪ್ಲಾಸ್ಟಿಕ್ ಚೇರ್ಗೆಲ್ಲ ಇವತ್ತು ಬೆಂಕಿ ಆಹುತಿಯಾಗಿದೆ. ಇದನ್ನು ಎಲ್ಲರೂ ಕೂಡ ಬಹುಶಃ ಇವತ್ತು ಅತ್ಯಂತ ಎಲ್ಲರೂ ಕೂಡ ನೋವಿನಲ್ಲಿದ್ದು ಸರ್ವಧರ್ಮದ ಪ್ರಜೆಯನ್ನು ತೀವ್ರವಾಗಿ
ಖಂಡಿಸಿದ್ದಾರೆ. ಈ ರೀತಿ ಯಾರೇ ಕಿಡಿಗೇಡಿಗಿದ್ದರೂ ಕೂಡ ಬಹುಶಃ ಅವರನ್ನು ಪೊಲೀಸ್ ಇಲಾಖೆ ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಇವತ್ತು ಅಂಚೆ ಸಮಾಜದ ಶಕ್ತಿಗಳು ಯಾರಿದ್ದಾರೆ ಮುಕ್ತವಾಗಿ ಸಗಿಟ್ಟುಕೊಂಡು ಬಹುಶಃ ನ್ಯಾಯ ಸಿಕ್ಕುವಂಥ ಅವಕಾಶ ಆಗಬೇಕು. ಮತ್ತು ಹಿಂದೆ ಇದೇ ರೀತಿ ಇನ್ನು ಯಾರಿಗೂ ಕೂಡ ಯಾವುದೇ ಸಹ ಹೋಗಿ ಏನು ಮಾಡ್ಬೋದಂತ ಭಾವನೆ ಯಾರಿಗೂ ಕೂಡ ಬರಬಾರ್ದು. ಅದು ಎಷ್ಟೇ ಎಲ್ಲಿ ಮಾಡಿದ್ರು ಎಷ್ಟೇ ಹೊತ್ತು ಮಾಡಿದ್ರು ಕೂಡ ಅವರನ್ನು ಪೊಲೀಸ್ ಪತ್ತೆ ಹಚ್ಚಿ ಶಿಕ್ಷಿಸ್ತಾರೆ ಎಂಬ ಭಾವನೆ ಇಡೀ ಸಮಾಜಕ್ಕೆ ಅದು ಕೊಡಬೇಕಾಗ್ತದೆ. ಪೊಲೀಸ್ ಇಲಾಖೆಯವರು ಕೂಡ ಇವತ್ತು ಕಮಿಷನರ್ ಅವರು ACP ಅವರು ಕೂಡ ಹೇಳಿದ್ದಾರೆ, ಆದಷ್ಟು ಬೇಗನೆ ನಿಜವಾದ ಆರೋಪಿಯನ್ನು ಪತ್ತೆ ಹಚ್ತೇವೆ ಇದಕ್ಕೆ ಸಂಬಂಧಪಟ್ಟಂಗೆ. ಮತ್ತು ಬಹುಶಃ ನಮ್ಮ ಊರವರು ಕೂಡ ಸಂಪೂರ್ಣವಾದ ಸಹಕಾರ ಇವತ್ತು ಕೊಡ್ತಾ ಇದ್ದಾರೆ. ಊರ ಹಿರಿಯ ಕಿರಿಯರು, ಗ್ರಾಮ ಅಧ್ಯಕ್ಷರು, ಸದಸ್ಯರು ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮದವರು ಒಗ್ಗಟ್ಟಿನಲ್ಲಿ ಇದ್ದುಕೊಂಡು ನೈಜವಾದ ಆರೋಪಿ ಯಾರಿದ್ದಾರೆ ಅವನು ಪತ್ತೆಯಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾದ ಸಹಕಾರ ಕೊಡ್ತಾರೆ. ಪೊಲೀಸ್ ಇಲಾಖೆ ವಿಶ್ವಾಸ ಉಳಿಸ್ತಾರೆಂಬ ಗೌರವ ಉಳಿಸ್ತಾರೆಂಬ ವಿಶ್ವಾಸ ಕೂಡ ಎಲ್ಲರಿಗೂ ಕೂಡ ಇದೆ. ಸೊ ನಾವು ಪೊಲೀಸ್ ಇಲಾಖೆ ಅದನ್ನು ನಾವೆಲ್ಲವೂ ಸೇರಿ ಆ ಜವಾಬ್ದಾರಿಯನ್ನು ಇಲಾಖೆ ಕೊಟ್ಟಿದ್ದೇವೆ. ಯಾವ ರೀತಿ ಪತ್ತೆ ಹಚ್ಚಿದಂತೆಲ್ಲ ನೈಜ ಪತ್ತೆ ಹಚ್ಚಿ ಒಪ್ಪಿಸಿ ನಮಗೆ ಅವನನ್ನು ಶಿಕ್ಷೆಗೊಳಪಡಿಸಬೇಕಂತ ಎಲ್ಲ ಕೋರಿಕೆ. ಮತ್ತು ನಮ್ಮ ಯಾವ ಬಹುಶಃ ಲಾರಿ ಭಾಷೆ ದುಡಿಯೋ ವರ್ಗ ಎಲ್ಲವೂ ಕೂಡ ಇದಕ್ಕೆ ಆ ದುಡಿಯೋ ವರ್ಗಕ್ಕೆ ಯಾವ ರೀತಿ ಊರವರೆಲ್ಲ ಸಹಕಾರ ಮಾಡಬೇಕಂತ ಊರವರೇ ತೀರ್ಮಾನ ಮಾಡ್ತಾರೆ. ದೇರ್ಲಘಟ್ಟ ಪರಿಸರದಲ್ಲಿ ಇಂಥ ಒಂದು ಅನಾಹುತ ಸಂಭವಿಸಿರುವುದು ಇಡೀ ಮಾನವ ಸಮುದಾಯಕ್ಕೆ ಒಂದು ದೊಡ್ಡ ಆಘಾತವಾಗಿದೆ. ಈ ಆಘಾತದ ಬಗ್ಗೆ ನಮಗೆಲ್ಲ ತುಂಬ ನೋವಿದೆ. ಆದರೆ ನಾವೆಲ್ಲ ತುಂಬ ಈ ನೋವನ್ನು ಸಹಿಸಿಕೊಂಡು ಇಲ್ಲಿ ನಾವಿದ್ದೇವೆ. ಯಾಕೆಂತ ಹೇಳಿದರೆ ಆ ಕಿಡಿಗೇಡು ಮಾಡಿದ ಸಂದರ್ಭ ನಾವು ಮಾಡಬಾರದಲ್ಲ, ಅವರಿಗೂ ನಮಗೂ ಸಮಾನಾಂತರವಾಗಿ ಕಾಯ್ದುಕೊಳ್ಬೇಕು. ಇಲ್ಲದ್ರೆ ಇಷ್ಟೊತ್ತಿಗೆ ಏನೋ ಒಂದು ಸಂಭವ ನಡೆಯುತ್ತಿತ್ತು. ಆದರೆ ನಾವೆಲ್ಲ ಲೀಡರ್ಸ್ಗಳು ಸೇರಿ ನಮ್ಮ ಯುವಕರನ್ನು ಬಹಳ ಸಮಾಧಾನಪಡಿಸಿದ್ದೇವೆ. ಯಾಕೆ ಒಂದೇ ಒಂದು ಉದ್ದೇಶ, ಸಮಾಜದಲ್ಲಿ ಶಾಂತಿ ಎಂಬುದು ದೊಡ್ಡ ಒಂದು ಮಂತ್ರ. ಆ ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರ ನಾವು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದೇವೆ. ಈಗ ನಮಗೆ ಆಗಿರುವುದು ಈ ಚೇರು ಹೊತ್ತಿಕೊಂಡಿರುವುದು ಅಥವಾ ಆ ಒಂದು ಲಾರಿ ಹೊತ್ತಿಕೊಂಡಿರುವುದಲ್ಲ, ನಾವೊಂದು ಡೆಡ್ ಬಾಡಿ ಆಗಿದೆ ಎಂಬುದ ಅಷ್ಟೊಂದು ನೋವಲ್ಲಿ ನಾವಿದ್ದೇವೆ. ಯಾಕಂತ ಹೇಳಿದ್ರೆ ನಿನ್ನೆ ಆಗಿರುವಂಥ ಆ ಒಂದು ಒಳ್ಳೆಯ ಒಂದು ಸಮಾರಂಭ, ಒಳ್ಳೆಯ ಒಂದು ವ್ಯವಸ್ಥೆ, ಯಾರಿಗೆ ಇದು ಸಂತೋಷ ಆಗಲಿಲ್ಲ ಎಂಬುದು ನಮಗೆ ಗೊತ್ತಾಗೋದಿಲ್ಲ. ಇದನ್ನು ಪೊಲೀಸರು ಬಹಳಷ್ಟು ಭರವಸೆ ಕೊಟ್ಟಿದ್ದಾರೆ. ನಮ್ಮ ACP ಸಾಹೇಬರು ಕೋದಂಡರಾಮರವರ ನೇತೃತ್ವ ಇವತ್ತು ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಅವರು ಖಂಡಿತ ಇದರ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ತನಿಖೆ ಮಾಡಿಸಿ ನಮಗೆ ಸರಿಯಾದ ಅಪರಾಧಿಯನ್ನು ಹಿಡಿದುಕೊಡ್ತಾರೆ. ಈಗಾಗಲೇ ನಮ್ಮ MLA ಖಾದರ್ ಸಾಹೇಬರು ಬಂದಿದ್ದರು, ಅವರು ಮಾತಾಡಿದರು, ಎಲ್ಲರನ್ನೂ ಸಮಾಧಾನಪಡಿಸಿದರು. ಇದು ಸ್ವಾಭಾವಿಕ, ನಾವೆಲ್ಲ ಸಮಾಧಾನಪಡಿಸುವುದು ಸ್ವಾಭಾವಿಕ. ನೀವೆಲ್ಲ ಆತ್ಮೀಯ ನನ್ನ ಸ್ನೇಹಿತರಾದ ಸಮುದಾಯವೇ, ನೀವು ಒಂದು ಸಮಾಧಾನದಲ್ಲಿ ನಮ್ಮ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರು ಏನು ಹೇಳಿದ್ದಾರೆ ಅದನ್ನು ನಾವು ಕಾರ್ಯಕ್ರಮಕ್ಕೆ ತೆಗೆದುಕೊಂಡವರಂಥ ಸಂದರ್ಭ, ಇಂಥ ಸಂದರ್ಭಗಳಲ್ಲಿ ತೆಗೆದುಕೊಂಡ್ರೆ ಖಂಡಿತ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನುಯಾಯಿಗಳು ಖಂಡಿತ ನಾವಾಗಿರ್ತೇವೆ. ಹೊರತು ನಾವು ಇದಕ್ಕೆ ವಿರೋಧವಾಗಿ ಇನ್ನೊಂದು ರೀತಿಯ ಒಂದು ಸಂಭವವನ್ನು ಯಾರೂ ಕೈಗೊತ್ತಿಕೊಳ್ಳಬೇಡಿ ಎಂಬ ಒಂದು ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಇದ್ದೇನೆ, ಸರ್, ನೀವುಗಳು ಇಷ್ಟೆಲ್ಲ ಶ್ರಮ ಪಟ್ಟಿದ್ದೀರಿ. ನಾಡಿದ್ದು ಬುಧವಾರ ಇನ್ನೊಂದು ಫಂಕ್ಷನ್ ನಮಗಿದೆ. ಮೊನ್ನೆ ಆದ ಮಂಗಳೂರಿನ ಗೋಳಿಬಾರಿನ ಬಗ್ಗೆ ನಾವು ಹೆಚ್ಚಿಗೆ ನಿಮ್ಮಲ್ಲಿ ಹೇಳಲಿಕ್ಕೆ ಹೋಗುದಿಲ್ಲ. ಅದು ತನಿಖೆ ಆಗ್ತಾ ಇದೆ, ತನಿಖೆ ರೂಪದಲ್ಲಿ ಸಾಗಲಿ. ಅದಕ್ಕಿಂತಲೂ ಮಿಗಿಲಾದ ಒಂದು ತನಿಖೆ ನೀವು ಮಾಡಿಸಿಕೊಂಡು ನಮಗೆ ಸರಿಯಾದ ಅಪರಾಧಿಗಳನ್ನು ಹಿಡಿದುಕೊಡಿ. ಜನಸಾಮಾನ್ಯರು ಇಲ್ಲಿ ನಾವು ಬಹಳ ಸಮಾಧಾನ ತೆಗೆದುಕೊಳ್ತೇವೆ. ಈಗ ನೀವು ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದೀರಿ ಪೊಲೀಸ್ ಡಿಪಾರ್ಟ್ಮೆಂಟ್, ನಮ್ಗೆ ಗೊತ್ತಿದೆ. ಈ ಒಂದು ವ್ಯಾನನ್ನು ನಾವು ಸ್ಥಳಾಂತರಿಸ್ತೇವೆ, ಅದು ನಮಗೆ ಗೊತ್ತಿದೆ. ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿದ್ರೆ ಇಲ್ಲಿ ಜನ ಸೇರಿಕೊಂಡು ಇನ್ನೊಂದು ಅನಿಷ್ಟ ಒಂದು ನಡೆಯುವುದು ಬೇಡ ಅಂತೇಳಿ. ಖಂಡಿತ ನಮ್ಮ ದೇರ್ಲಕಟ್ಟೆ ಪರಿಸರ ಜನ ಖಂಡಿತ ಯಾವತ್ತೂ ಅಲ್ಲ, ನಿಮ್ಮತ್ತು ಯಾವತ್ತೂ ಹೇಳ್ತಾ ಇದ್ದೇನೆ, ಈ ಜಗತ್ತಿನಲ್ಲಿ ಆಗುವಂಥ ಎಲ್ಲ ಬಂದ್ಗಳ ಸಮಯದಲ್ಲೂ ದೇರ್ಲಕಟ್ಟೆ ಯಾವುದೇ ಅಂಗಡಿಗಳು ಅಥವಾ ಯಾವುದೇ ಇದು ಮುಗ್ಗಟ್ಟುಗಳು ಬಂದ್ ಆಗಲಿಲ್ಲ. ಯಾವುದೇ ಸಂದರ್ಭದಲ್ಲಿ ಬಂದ್ ಮಾಡಿ ನಾವು ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದೇವೆ ಇಲ್ಲಿ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ದೇರ್ಲಕಟ್ಟೆಯಲ್ಲಿ ಒಮ್ಮೆಯೂ ಅಂಥ ಒಂದು ಪರಿಸರ ಹುಟ್ಟಿಕೊಳ್ಳುವುದಿಲ್ಲ. ನೀವುಗಳು ತಕ್ಷಣ ಯಾವ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಮಾಡಲಿಲ್ಲ ಅಂದರೆ ಮೊದಲಿಗೆ ನಮಗೆ ನಮ್ಮ ಯುವಕರನ್ನು ಸಮಾಧಾನಪಡಿಸಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ನೀವು ತಕ್ಷಣ ಇದರ ಬಗ್ಗೆ, ಅದು ಕಮಿಷನರ್ ಇರ್ಬೋದು, ACP ಇರ್ಬೋದು, DCP ಇರ್ಬೋದು, ಅಥವಾ ಈ ಪೊಲೀಸ್ ಸಿಬ್ಬಂದಿ ವರ್ಗದಲ್ಲಿರ್ಬೋದು, ನೀವೆಲ್ಲ ಸೇರಿಕೊಂಡು ಇವತ್ತೇ ಪಣ ತೊಡಿ 1 ಗಂಟೆ ಒಳಗೆ ಅಥವಾ 2 ಗಂಟೆ ಒಳಗೆ ಇದನ್ನು
ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಆದ್ದರಿಂದ ನನ್ನ ಸಮುದಾಯಕ್ಕೆ ನಾನು ಹೇಳೋದಿಷ್ಟೇ, ನನ್ನ ಸಮುದಾಯ ಮಾತ್ರ ಅಲ್ಲ, ಮಾನವ ಸಮುದಾಯಕ್ಕೆ ಹೇಳುವಂಥ ವಿಚಾರ, ನೀವು ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೆಯೋದಕ್ಕೆ ಅವಕಾಶ ಕೊಡಬೇಡಿ. ನಮಗೂ ಅವರಿಗೆ ತುಂಬ ವ್ಯತ್ಯಾಸ ಇದೆ. ನಾವು ಇದಕ್ಕಿಂತ ಮಿಗಿಲಾದ ಬಹಳ ದೊಡ್ಡ ದೊಡ್ಡ ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಇದ್ದೇವೆ ಮುಂದಕ್ಕೆ. ಇದು ಇವತ್ತಿಗೆ ಮುಗಿಯುವುದಿಲ್ಲ, ನಾಳೆಗೆ ಮುಗಿಯುವುದಿಲ್ಲ, ಎಷ್ಟು ಸಮಯಕ್ಕೆ ಮುಗಿಯುತ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ದರಿಂದ ನೀವು ಸಂಯಮದಿಂದ ಇದ್ದರೆ ನಮಗೆ ಪ್ರತಿಭಟನೆ ಬಹಳಷ್ಟು ಅವಕಾಶಕ್ಕೆ ಪೊಲೀಸರು ಅವಕಾಶ ಕೊಡ್ಬೋದು. ನಾವು ಏನಾದರೂ ಹೆಚ್ಚು ಕಮ್ಮಿ ಮಾಡಿದಲ್ಲಿ ಪೊಲೀಸರಿಗೆ ಅವಕಾಶ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆದ್ದರಿಂದ ಆ ಒಂದು ಉದ್ದೇಶದಿಂದ ನೀವು ಯಾವುದೇ ಸಮಯದಲ್ಲಿ ನಿಮ್ಮ ಶಾಂತಿಯನ್ನು ಕದಡಬೇಡಿ ಎಂಬುದನ್ನು ಹೇಳ್ತಾರೆ. ದೇರಳಕಟ್ಟೆಯಲ್ಲಿ ಸಂವಿಧಾನ ವಿರೋಧಿ ಚಳವಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಈ ಚಳವಳಿಯಲ್ಲಿ ಈ ಪ್ರದೇಶದ ಬಹುಶಃ ಉಳ್ಳಾಳ ವಿಧಾನಸಭಾ ಕ್ಷೇತ್ರ ಮಾತ್ರ ಅಲ್ಲ, ಉಳ್ಳಾಳ, ಬಂಟ್ವಾಳ, ವಿಟ್ಲ ಎಲ್ಲ ಪರಿಸರದ ಜನಗಳು ಬಂದಿದ್ದಾರೆ. ಕೇವಲ ಮುಸಲ್ಮಾನರು ಮಾತ್ರ ಇಲ್ಲಿ ಬಂದದ್ದಲ್ಲ, ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು, ಬಹುಸಂಖ್ಯಾತ ಹಿಂದೂ ಸಹೋದರರು, ಕ್ರಿಶ್ಚಿಯನ್ರು ಪ್ರತಿಯೊಬ್ಬರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಇತಿಹಾಸ ಇದೆ. ಈ ಪರಿಸರದಲ್ಲಿ ಕೊಣಾಜೆ ಠಾಣೆಯ ವ್ಯಾಪ್ತಿಯಲ್ಲಿ ಇಷ್ಟವರೆಗೆ ಯಾವುದೇ ಒಂದು ಅಹಿತಕರ ಘಟನೆ ಇಲ್ಲಿ ನಡೆದಿಲ್ಲ. ನಿನ್ನೆ ನಡೆದಂಥ ಕಾರ್ಯಕ್ರಮ ಕೂಡ ಭಾಳ ಚೆನ್ನಾಗಿ ನಡೆದಿದೆ. ಇದಕ್ಕೆ ಎಲ್ಲ ಸಮುದಾಯದವರ ಸಹಕಾರನೂ ಇತ್ತು. ಯಾರೋ ಒಂದಿಬ್ಬರು ಕಿಡಿಗೇಡಿಗಳು ಇದನ್ನು ನಡೆಸಿರ್ಬೋದು. ಅವರನ್ನು ಇಲ್ಲಿಯ ಠಾಣಾಧಿಕಾರಿಗಳು ಮತ್ತು ಈಗಾಗಲೇ ಬಂದಂತಹ ನಮ್ಮ ACP ಕೋದಂಡರಾಮ್ ಸರ್ ಅವರು ಭಾಳ ಆಸಕ್ತಿಯಿಂದ ಇದ್ದಾರೆ. ಭಾಳ ತ್ವರಿತಗತಿಯಲ್ಲಿ ನಾನು ಹಿಡಿದುಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ಈಗಾಗಲೇ ಅಮೀರ್ ಅವರು ಹೇಳಿದ ಹಾಗೆ ನಿರಪರಾಧಿಗಳಿಗೆ ತೊಂದರೆ ಆಗದೆ ನಿಜವಾದ ಅಪರಾಧಿಗಳನ್ನು ಹಿಡಿದು ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳಲ್ಲಿ ನನ್ನೊಂದು ವಿನಂತಿ, ನಾವು ಯಾವುದೇ ರೀತಿಯ ಅವರಿಗೆ ಪೊಲೀಸ್ ಅಧಿಕಾರಿಗಳಿಗೆ ಪ್ರತಿಯೊಬ್ಬರು ಕೂಡ ಒಳ್ಳೆಯ ಸಹಕಾರ ಕೊಟ್ಟು ಇದನ್ನು ಹಿಡಿಯುವುದಕ್ಕೆ ಸಹಕಾರ ಕೊಡಬೇಕು ವಿನಃ ನಾವು ಯಾರೂ ಕೂಡ ದುಡುಕಬಾರದು, ಯಾರೂ ಕೂಡ ಅಹಿತಕರ ಘಟನೆಗೆ ಆಸ್ಪದ ಕೊಡಬಾರದು ಅಂತೇಳಿ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತು. ದೇರಳಕಟ್ಟೆಯಲ್ಲಿ ಇವತ್ತೊಂದು ದೊಡ್ಡ ಒಂದು ಅವಘಡ ಇದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಆದ ಕಾರ್ಯಕ್ರಮ ಶಾಂತಿಯುತವಾಗಿ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿ ಕಾರ್ಯಕ್ರಮ ಈ NRC ಬಗ್ಗೆ ಆಗ್ತಾ ಇದೆ ಇದು ಶಾಂತಿಯುತವಾಗಿ ಆಗ್ತಾ ಇದೆ. ಅದರಲ್ಲೂ ಸ್ಪೆಷಲ್ ಆಗಿ ನ್ಯಾಷನಲ್ ಫ್ಲಾಗ್ ಹಿಡ್ಕೊಂಡು ಎಲ್ಲರೂ ಮುಸ್ಲಿಮರು ಒಗ್ಗಟ್ಟಾಗಿ ಎಲ್ಲ ಸಂಘಟನೆಯವರು ಎಲ್ಲ ಆಶಯದವರು ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ಮಾಡುವಂಥ ಈ ಕಾರ್ಯಕ್ರಮ ಏನಾಗಿದೆ ಅಂತ ಹೇಳಿದ್ರೆ ಕೆಲವು ಕಿಡಿಗೇಡಿಗಳಿಗೆ ಅಸಮಾಧಾನ ಆಗಿರ್ಬೋದು. ಈ ಮುಸಲ್ಮಾನರು ಎಲ್ಲ ಒಟ್ಟಾಗಿ ಎಲ್ಲ ಸಂಘಟನೆ ಒಟ್ಟಾಗಿ ಎಲ್ಲ ಆಶಯ ಒಟ್ಟಾಗಿ ಕಾರ್ಯಕ್ರಮ ಅದು ನ್ಯಾಷನಲ್ ಫ್ಲಾಗ್ ಹಿಡ್ಕೊಂಡು ಮಾಡೋದಂದ್ರೆ ನಾವು ಆಜಾದಿ ಹೋರಾಟ ಮಾಡ್ದಂಗೆ ಆಗಿದೆ. ಅದನ್ನ ನೋಡ್ಬಿಟ್ಟು ಸಹಿಸ್ಲಿಕ್ಕೆ ಆಗೋದಿಲ್ಲ, ಕೆಲವು ಕಿಡಿಗೇಡಿಗಳಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಇಂಡಿಯನ್ ಫ್ಲಾಗ್ ಹಿಡ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡೋದನ್ನ ನೋಡ್ಲಿಕ್ಕೆ ಸಹಿಸಕ್ಕೆ ಆಗದೆ ಇದನ್ನ ವಿಟರ್ನ್ ಮಾಡಬೇಕು ಅಂತೇಳಿ ಇಂಥ ಕಿಡಿಗೇಡಿಗಳು ಮಾಡಿರ್ಬೋದು. ಇದು ಬಿಡಿ, ನಮಗೂ ಬೆಂಕಿ ಕೊಟ್ಟರು ನಾವು ವಿಟರ್ನ್ ಆಗೋದಿಲ್ಲ. ನಾವು NRC ಹೋರಾಟ ಮಾಡ್ತಾ ಇದ್ದೀವಿ, ಸಮುದಾಯ ಹೋರಾಟ. ಈ ಹೋರಾಟವನ್ನು ಇಡೀ ದೇಶ ಅಂತ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವ್ರು ಎಂದಿರ್ಬೋದು, ಇದು ಬೆಂಕಿ ಕೊಟ್ಟರೆ ಇದು ನಿಂತು ಬಿಡುತ್ತೆ ಅಂತ. ನಿಲ್ಲೋದಿಲ್ಲ. ಇಡೀ ಗ್ರಾಮದಲ್ಲಿ ವಿಲೇಜಲ್ಲಿ ಬೂತ್ ಮಟ್ಟದಲ್ಲೂ ಮನೆಯಲ್ಲೂ ನಾವು ಇದನ್ನ ಪ್ರೊಟೆಸ್ಟ್ ನಾವು ಮಾಡೇ ಮಾಡ್ತೀವಿ. ಇದು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ದೇಶ. ಈ ದೇಶದಲ್ಲಿ ಯಾರು ಕೇಳಲಿಕ್ಕೆ ಯಾರಿಗೇನು ಹಕ್ಕಿಲ್ಲ. ನೀವು ಹೋಗಿ ಅಂದ್ರೆ ಹೋಗ್ಲಿಕ್ಕೆ ನಮ್ಮ ಅವರ ಅಪ್ಪನ ದೇಶನ ಇದು. ಇದನ್ನ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮಾಡಿ ಕಿಡಿಗೇಡಿಗಳು ಟರ್ನ್ ಮಾಡಿ ಬೇರೆ ಕೋಮುವಾದಿ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನು ಕೋಮುವಾದಿ ಬಿಡಿ, ನಾವು ಯಾವುದು ಮಾಡ್ಲಿಕ್ಕೂ ನಾವು ಮಾಡೋದಿಲ್ಲ. ನಮಗೆ ಬೆಂಕಿ ಕೊಟ್ಟರು ನಾವು ಕೋಮುವಾದಿ ಆಗೋದಿಲ್ಲ. ನಾವು ಒಂದೇ ಒಂದು ಹೋರಾಟ, ನಾವು ನಮ್ಮ ಸಮುದಾಯ ಪರವಾಗಿ NRC CAA MPR ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಅದು ಒಂದೇ ಹೋರಾಟ. ಬೆಂಕಿ ಕೊಡ್ಲಿ, ಇನ್ನೂ ಕೊಡ್ಲಿ, ನಾವೇನು ಚಿಂತನೆ ಮಾಡೋದಿಲ್ಲ. ಪೊಲೀಸರು ಇದ್ದಾರೆ, ಅವ್ರು ನಡೀತಾರೆ. ಅದು ಏನು ಕುಲಂಕುಷವಾಗಿ ತನಿಖೆ ಆಗುತ್ತೆ. ಅಪರಾಧಿನ ಒಳಗಾಕಿ, ನಿರಪರಾಧಿಗಳನ್ನು ಒಳಗಾಕಬೇಡಿ ಯಾರನ್ನು. ಯಾಕೆ ಅಂದರೆ ಮೊನ್ನೆ ನಿರಪರಾಧಿಗಳನ್ನ ತುಂಬ ಜನ ಒಳಗಾಕಿದ್ದಾರೆ. ಮದುವೆ ಕಾರ್ಡ್ಗೆ ಹೋದವ್ರನ್ನ ಒಳಗಾಕಿದ್ದಾರೆ, ಟಿಟೋರಿಗೆ ಹೋದವ್ರನ್ನ ಒಳಗಾಕಿದ್ದಾರೆ. ಹಂಗೆ ಮಾಡಬೇಡಿ. ಅಪರಾಧಿ ಯಾರು ಅಂತೇಳಿ ಕುಲಂಕುಷವಾಗಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆ. ಸಂರಕ್ಷಣಾ ಸಮಿತಿ ದೇರಳಕಟ್ಟೆ ಇದರ ಪ್ರಾಯೋಜಕದಲ್ಲಿ ನಿನ್ನೆ ನಾವಿಲ್ಲಿ ಒಂದು ಬಹಳ ಸುಂದರವಾದ ನಮ್ಮ ದೇರಳಕಟ್ಟೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಒಂದು ಎನಿಸಲಾದಷ್ಟು ಒಂದು ಜನಸ್ತೋಮವನ್ನು ಸೇರಿಸಿಕೊಂಡು ಶಿಸ್ತುಬದ್ಧವಾದ ಯಾವುದೇ ರೀತಿಯಿಂದ ಯಾವುದೇ ಒಬ್ಬ ದಾರಿ ಹೋಕನಿಗೆ ಅಥವಾ ಒಂದು ವಾಹನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ, ಅದೇ ರೀತಿ ಇಲಾಖೆ ಕೂಡ ಯಾವುದೇ ಒಂದು ಟೆನ್ಷನ್ ನೀಡದ ರೀತಿಯಲ್ಲಿ ನಾವಿಲ್ಲಿ ಒಂದು ನಿನ್ನೆ ಸಭೆ ಕೂಡ ಬಹಳ
ಅಚ್ಚುಕಟ್ಟಾಗಿ ಏನು ನಾವು 2:30 ಗಂಟೆಯಿಂದ 6 ಗಂಟೆವರೆಗೆ ನಾವು ಟೈಮ್ ಕೊಟ್ಟಿದ್ದೇವೆ ಅಷ್ಟೇ ಅದೇ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಕಾರ್ಯಕ್ರಮವು ಶುರುವಿಟ್ಟುಕೊಂಡು ಸರಿಯಾದ ಸಮಯಕ್ಕೆ ಅದು ಮುಕ್ತಾಯಗೊಂಡಿದೆ. ಆದರೆ ಬಂದ ಏನು ಇವರು ಭಾಷಣಗಾರಿದ್ದ ಅವರು ಕೂಡ ಈ NRC ಅವರು CAA ಹಾಗೂ NPR ಇದರ ಬಗ್ಗೆ ಬಹಳ ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ಅದರ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಅವರದ್ದು ನಡೆದಿದೆ. ಆದರೆ ದುರದೃಷ್ಟವಶಾತ್ ನಮಗೆ ಬಹಳ ಬೇಸರ ಸಂಗತಿ ಅಂದರೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಬಹಳ ದಿವಸಗಳಿಂದ ನಾವು ತೊಡಗಿಸಿಕೊಂಡ ಕಾರಣ ಎಲ್ಲ ಕೂಡ ನಾವು 15 ಕಮಿಟಿ ಸದಸ್ಯರು ನಮಗೆ ಸೇರಿಸಿದ ಪ್ರತಿಯೊಬ್ಬರು ಕೂಡ ಬಹಳ ಆಯಾಸದಲ್ಲಿದ್ದರು. ಆದರೆ ನಾವು ಸುಮಾರು 10-11 ಗಂಟೆವರೆಗೆ ನಾವು ಇಲ್ಲೇ ಇದ್ದು ಈ ವಾಹನಕ್ಕೆ ನಾವು ಏನು ಇವತ್ತು ಬೆಂಕಿ ಆಹುತಿಯಾಗಿದೆ ಆ ವಾಹನಕ್ಕೆ ಆಹುತಿ ಮಾಡಿದ್ದು ಆ ವಾಹನಕ್ಕೆ ನಾವು ಕುರ್ಚಿಗಳನ್ನು ತುಂಬಿಸಿ ಅದರ ನಂತರ ಉಳಿದನ್ನು ಇನ್ನೊಂದು ವಾಹನಕ್ಕೆ ನಾವು ಇಡುವ ಉದ್ದೇಶದ ಪಕ್ಕದಲ್ಲಿ ನಾವು ಅದನ್ನು ಇಟ್ಟಿದ್ದೆವು. ಸುಮಾರು 2,500-3,250 ಚೇರ್ಗಳು ನಾವಲ್ಲಿ ವಾಹನದಲ್ಲಿ ಮತ್ತು ಕೆಳಗಿಟ್ಟಿದ್ದೆವು. ಏನಾಗಿದೆ ಅಂದರೆ ನಾವೆಲ್ಲರೂ 11 ಗಂಟೆಗೆ ನಾವಿದ್ದ ನಂತರ ನಾವು ಎಲ್ಲರೂ ಕೂಡ ನಾವಿಲ್ಲಿಂದ ಈ ಜಾಗ ಬಿಟ್ಟು ತೆರಳಿದ ಕಾರಣ ಸುಮಾರು 2:20 ಪಕ್ಕದ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅವರು ಕೂಡ 2:20 ಇಲ್ಲಿ ಯಾವ ಘಟನೆ ಆಗಲಿಲ್ಲ. ಆದರೆ ಸುಮಾರು 2:45ರಿಂದ 3 ಗಂಟೆ ಒಳಗಡೆ ಸುಮಾರು 2:45-3 ಗಂಟೆವರೆಗೆ ಈ ಒಂದು ಘಟನೆ ಘಟಿಸಿದೆ. ಆದ್ದರಿಂದ ನಾವೀಗ ಇದರ ಬಗ್ಗೆ ನೋಡಿ ಇದಕ್ಕೆ ನಾವು ಕಾರ್ಯಕ್ರಮ ಆಯೋಜಿಸಬೇಕಾದ್ರೆ ಇಲ್ಲಿ ಒಂದು ಕಮಿಟಿಯನ್ನು ತೆಗೆದಿದ್ದೇವೆ. ಕೂಡಲೇ ನಾವು ಇವತ್ತಿನ ಈ ನಡೆದಂಥ ಈ ಅನಾಹುತದ ಬಗ್ಗೆ ನಾವು 15 ಮಂದಿಯ ಒಂದು ಸದಸ್ಯರ ಕಮಿಟಿ ಒಂದು ಸಭೆಗೂಡಿಕೊಂಡು ನಾವು ಇದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಎದುರಿಸಬೇಕು ಅಂತ ಎಂಬುದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಆದ್ದರಿಂದ ಈಗಾಗಲೇ ನಾವು ಇಲಾಖೆಯವರಿಗೆ ನಾವು ಒಂದು ನಮ್ಮ ಕಮಿಟಿಯಲ್ಲಿ ತೆಗೆದಂಥ ನಿರ್ಣಯವರವರಿಗೆ ನಾವು ತಿಳಿಸಿದ್ದೇವೆ. 24 ಗಂಟೆ ಒಳಗಡೆ ಅಪರಾಧಿಯನ್ನು ಅವನು ಎಷ್ಟೇ ಬಲಿಷ್ಠನಾದರೂ ಕೂಡ ಯಾವುದೇ ರಾಜಕೀಯ ಪಕ್ಷದವನಾದರೂ ಕೂಡ ಯಾವ ಧರ್ಮದವನಾದರೂ ಕೂಡ 24 ಗಂಟೆ ಒಳಗೆ ಅವನನ್ನು ಬಂಧಿಸಬೇಕು. ಬಂಧಿಸದಿದ್ದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಇಲ್ಲಿ ನಾವು ಏನು ಜನಸಂಖ್ಯೆ ನೀವು ನೋಡಿದ್ದೀರಾ ಅದರ ದುಪ್ಪಟ್ಟು ಜನಸಂಖ್ಯೆಯನ್ನು ಸೇರಿಸುವುದರ ಮೂಲಕ ನಾವು ಸ್ಥಳೀಯ ಠಾಣೆಯಲ್ಲಿ ನಾವು ಧರಣಿ ನಡೆಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಶ್ರೀಯುತ ACP ಸಾಹೇಬರಿಗೆ ಮನವರಿಕೆ ಮಾಡಿದ್ದೇವೆ. ACP ಅದರ ಜೊತೆಗೆ ಇವರು ಅಪರಾಧಿಯನ್ನು ಹಿಡಿಯದೆ ಹೋದರೆ ದೇರ್ಲಕಟ್ಟೆ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಎಲ್ಲ ಅಂಗಡಿ ಮುಗ್ಗಟ್ಟನ್ನು ನಾವು ಬಂದ್ ಮಾಡೋದ್ರ ಮೂಲಕ ಇದಕ್ಕೆ ನಾವು ಇನ್ನೊಂದು ರೀತಿಯ ಒಂದು ಹೋರಾಟಕ್ಕೆ ಇಳಿತೇವೆ. ನಮ್ಮ ಸಮುದಾಯಕ್ಕೆ ಎಲ್ಲ ವಿಧದಿಂದಲೂ ನೋವಾಗ್ತದೆ. ಆದರೂ ಕೂಡ ನಾವು ತಾಳ್ಮೆಗಟ್ಟಲಿಲ್ಲ. ನಿನ್ನೆ ಡಿಪಾರ್ಟ್ಮೆಂಟಿಗೆ ನೀವು ಡಿಪಾರ್ಟ್ಮೆಂಟಲ್ಲಿ ಅವ್ರು ಕೇಳ್ಬೋದು, ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರಿಗೆ ಕೂಡ ನಮ್ಮಿಂದ ಯಾವುದೇ ರೀತಿ ತೊಂದರೆ ಆಗಲಿಲ್ಲ. ಆದರೆ ನಾವು ಇವತ್ತು ನಿಮ್ಮ ಈ TV ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ, ನಮಗೆ ಆದ ನೋವು ಇದು ನಮಗೆ ಏನು ಸೊತ್ತು ನಷ್ಟ ಆಯಿತು ಅದು ನಮ್ಮ ಪ್ರಶ್ನೆ ಅಲ್ಲ. ನಮಗೆ ಸೊತ್ತು ನಷ್ಟ ಆದರೆ ಆ ಸೊತ್ತನ್ನು ತುಂಬಿಸುವ ನಮಗೆ 1 ಗಂಟೆಯಲ್ಲಿ ಸೊತ್ತನ್ನು ತುಂಬಿಸುವಂಥ ಒಂದು ಶಕ್ತಿ ನಮ್ಮ ಸಮುದಾಯಕ್ಕೆ ದೇವರು ಕೊಟ್ಟಿದ್ದಾರೆ. ನಾವು ಅಲ್ಲನ ಅನುಗ್ರಹ ತುಂಬಿಸಿ ಆದರೆ ನಮಗೆ ಆದ ಮನಸ್ಸಿಗಾದಂಥ ಈ ನೋವು ಇದನ್ನು ನಾವು ಡಿಪಾರ್ಟ್ಮೆಂಟಲ್ಲಿ ನಾವು ಈಗಾಗಲೇ ಹೇಳಿದ್ದೇವೆ. ನಮಗೆ ಮನಸ್ಸಿಗೆ ಅಂಥ ನೋವನ್ನು ಶಮನ ಆಗಬೇಕಂದ್ರೆ ಅವನು ಎಷ್ಟು ಬಲಾಢ್ಯನಾದರೂ ಕೂಡ ಅವನು 24 ಗಂಟೆಯಲ್ಲಿ ಬಂಧಿಸಬೇಕು. ಬಂಧಿಸುವವರೆಗೆ ಏನಿವತ್ತು ಅನಾಹುತಕ್ಕೆ ಸಿಲುಕಿದ ಈ ಆ ವಾಹನವನ್ನು 24 ಗಂಟೆ ಅಲ್ಲೇ ತೆರವುಗೊಳಿಸಿ ಇಡಬೇಕು ಅಂತೇಳಿ ನಾವು ಮನವಿ ಮಾಡಿದ್ದೇವೆ. ಆದ್ದರಿಂದ ನಾನು ಇಲ್ಲಿಯ ನಾಗರಿಕರಲ್ಲಿ ಸೇರಿದಂಥ ನಾಗರಿಕರಲ್ಲಿ ನಾನು ಮಾಧ್ಯಮದ ಮೂಲಕ ನಿಮ್ಮಲ್ಲೆಲ್ಲ ನಾನೊಂದು ರಿಕ್ವೆಸ್ಟ್ ಮಾಡಿ ದಯವಿಟ್ಟು ನೀವು ನಿಮ್ಮ ಕೆಲಸಕ್ಕೆ ತೆರಳಬೇಕು. ನಾವೀಗಾಗಲೇ 10 ಜನರ ಒಂದು ಟೀಮನ್ನು ಮಾಡಿದ್ದೇವೆ. ಆ ವಾಹನವನ್ನು ಕಾಯಲಿಕ್ಕೆ ನಾವು ಕಾಯ್ತೇವೆ. ಮುಂದಿನ ದಿನಗಳಲ್ಲಿ ಪೌರತ್ವ ಸಂರಕ್ಷಣಾ ಸಮಿತಿಗೆ ನೀವು ಇನ್ನೂ ಹೆಚ್ಚಿನ ಸಹಕಾರ ನೀಡಬೇಕು. ಕಳಕಳಿ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆ ಮಾಡುತ್ತಿರುವಾಗ ಮಂಗಳೂರಿನ ಏಷ್ಯಾದಲ್ಲೇ ಒಂದು ಕ್ಯಾಂಪಸ್ನೊಳಗೆ 4 ಮೆಡಿಕಲ್ ಕಾಲೇಜ್ ಇರುವಂಥ ಈ ಪ್ರದೇಶದಲ್ಲಿ ನಾವು ನಿನ್ನೆ ಶಾಂತಿಯುತವಾಗಿ ಬಹಳಷ್ಟು ಉತ್ತಮವಾಗಿ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ರಾತ್ರಿ ನಮ್ಮ ಈ ಒಂದು ಲಾರಿ ಮತ್ತು ಅದರ ಇರುವಂಥ ಶಾಮಿಯಾನದ ಚಾರಿಗಳನ್ನು ಹೊತ್ತಿಸಿದ್ದಾರೆ. ಇದರಲ್ಲಿ ನನಗೆ ಕಾಣ್ತಿರುವಂಥದ್ದು ಒಂದನೇದಾಗಿ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನು ಚಾಲೆಂಜ್ ಆಗಿ ತೆಗೆದುಕೊಂಡು ಈ ಒಂದು ಆರೋಪಿಯಲ್ಲಿ ಹಿಡಿಬೇಕು. ಎರಡನೇದಾಗಿ ನಮ್ಮ ಈಗಾಗಲೇ ಜಿಲ್ಲೆಯಲ್ಲಿ ಬಹಳಷ್ಟು ಅಧಿಕಾರಿಗಳ ಮಧ್ಯೆ ಒಬ್ಬ ಉತ್ತಮ ಪ್ರಾಮಾಣಿಕ ಅಧಿಕಾರಿಯಾಗಿರುವಂತಹ ಶ್ರೀಯುತ ಕೋದಂಡರಾಮರವರ ಹೆಸರನ್ನು ಅಳವಡಿಸುವುದಕ್ಕಾಗಿ ಕೆಲವರು ಶಾಂತಿಯನ್ನು ಕದಡುವುದಕ್ಕಾಗಿ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಸರಿಯಾದಂತಹ ಒಂದು ಇಲ್ಲಿ 4 ಒಂದು ಟೀಮನ್ನು ಮಾಡಿಕೊಂಡು ಆರೋಪಿ ಇಟ್ಕೊಂಡು ಅಂತ ಹೇಳಿದ್ದಾರೆ. ಆ ಒಂದು ಕೆಲಸವನ್ನು ACP ಅವರು ಮಾಡಬೇಕು. ನಮಗೆ ನಾಳೆ ಬೆಳಿಗ್ಗೆ 10 ಗಂಟೆವರೆಗೆ ಟೈಮ್. ನಂತರ ಯಾರಿಗೂ ಮೆಸೇಜ್ ಇಲ್ಲ, ಎಲ್ಲರೂ ತಮ್ಮ ಸಿದ್ಧರಾಗಿರಬೇಕು. ನಾಳೆ ನಮ್ಮ ನ್ಯಾಯಕ್ಕಾಗಿ ಹೋಗ್ಲಿಕ್ಕೆ ಉಂಟು. ನಮ್ಮ ನಾಯಕತ್ವ ಸಮಿತಿ ವತಿಯಿಂದ ಹಮ್ಮಿಕೊಂಡಂತಹ CAA ಮತ್ತು NRC ಇದರ ವಿರುದ್ಧ ಪ್ರತಿಭಟನಾ ಸಭೆ ನಿನ್ನೆ
2.5 ಗಂಟೆಯಿಂದ 6 ಗಂಟೆ ತನಕ ಈ ಒಂದು ಮೈದಾನದಲ್ಲಿ ನಡೆದಿದೆ. ಇದಕ್ಕೆ ಸಹಕರಿಸಿದ ಮೊದಲಾಗಿ ನಾನು ಇದಕ್ಕೆ ಸಹಕರಿಸಿದಂತಹ ಎಲ್ಲ ನನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೂ, ಅದೇ ರೀತಿ ನಮ್ಮ ಈ ಪೌರತ್ವ ಸಮಿತಿ ರಕ್ಷಣಾ ವೇದಿಕೆಯಲ್ಲಿ ಆಯೋಜಿಸಿದಂತಹ ಎಲ್ಲ ಸದಸ್ಯರಿಗೂ ಹಾಗೂ ಸ್ವಯಂ ಸೇವಕರಿಗೂ ಹಾಗೂ ಊರವರಿಗೂ ಎಲ್ಲರಿಗೂ ನಾಗರಿಕರಿಗೂ ಜಾತಿ ಭೇದ ಭಾವವಿಲ್ಲದೆ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ತಮಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ನಿನ್ನೆ ಶಾಂತಿಯುತವಾಗಿ ಯಾವುದೇ ಒಂದು ಘಟನೆಗೆ ಆಗಲಿ ಯಾವುದೇ ಒಂದು ವಾಹನಕ್ಕೆ ಸಂಚರಿಸಲು ಕೂಡ ಆಗದೆ ಎಲ್ಲ ಚೆನ್ನಾಗಿ ನಡೆದಿದೆ. ಒಂದು ಖೇದಕರ ವಿಷಯವೇನೆಂದರೆ ರಾತ್ರಿ ನಾವು 11 ಗಂಟೆ ತನಕ ಇಲ್ಲಿ ಸಮಿತಿಯ ಸದಸ್ಯರು ಆ ಗಾಡಿಗೆ ಲೋಡ್ ಮಾಡುವ ತನಕ ನಾವಿಲ್ಲಿ ಇದ್ದೇವೆ. ನಂತರ 2:30ರಿಂದ 3 ಗಂಟೆಯ ಮಧ್ಯದಲ್ಲಿ ಈ ಒಂದು ಅನಾಹುತ ನಡೆದಿದೆ. ಈ ಅನಾಹುತ ನಡೆದಿರೋದು ಕಿಡಿಗೇಡಿಗಳು ಮಾಡಿದಂಥ ನಮ್ಮ ಅನಿಸಿಕೆ, ಕಿಡಿಗೇಡಿಗಳು ಇದನ್ನು ಬೇಕಂತೆಲ್ಲ ಮಾಡಿದ್ದಾರೆ. ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳುಗಡೆ ಮಾಡಬೇಕು, ಸಾಮರಸ್ಯವನ್ನು ಕೆದಡಬೇಕು ಮತ್ತು ಎಲ್ಲರ ಮನಸ್ಸಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಬೇಕು. CA ಮತ್ತು NRC ವಿರುದ್ಧ ಪ್ರತಿಭಟಿಸಲು ಮಾಡಬಾರ್ದು. ಈ ಪ್ರತಿಭಟನೆಯನ್ನು ಹತ್ತಿಕ್ಕಲು ಮಾಡಿದಂಥ ಈ ಒಂದು ಹುನ್ನಾರವನ್ನು ನಾವು ಖಡಾಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಪೊಲೀಸ್ ಇಲಾಖೆ ಕೂಡ ಇದಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ, ಮಾಧ್ಯಮದ ಮೂಲಕ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ನಾವು ನಾಳೆ 10 ಗಂಟೆ ತನಕ, ಇವತ್ತಿನಿಂದ ನಾಳೆ 10 ಗಂಟೆ ತನಕ 24 ಗಂಟೆ ಗಡುವನ್ನು ಕೊಟ್ಟಿದ್ದೇವೆ. ಯಾರು ಅಪರಾಧಿಗಳಿದ್ದಾರಾ, ಯಾರು ಈ ಕೃತ್ಯವನ್ನು ಮಾಡಿದಾರಾ, ಎಷ್ಟೇ ಬಲಾಢ್ಯ ವ್ಯಕ್ತಿ ಆದರೂ ಕೂಡ, ಯಾವುದೇ ವ್ಯಕ್ತಿ ಆದರೂ ಕೂಡ ಅವನನ್ನು ಬಂಧಿಸಿ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಮತ್ತು ಈ ಒಂದು ವಾಹನವನ್ನು ನಾವು ವಾಲಂಟ್ರೀಸ್ ಆಗಿ ಸ್ವಯಂ ಸೇವಕರಾಗಿ ಈ ಪೌರತ್ವ ಸಂರಕ್ಷಣಾ ಸಮಿತಿಯ ವತಿಯಿಂದ ನಾವು 10 ಜನರನ್ನು ಕೂಡ ಇಲ್ಲಿ ಆಯೋಜನೆ ಮಾಡ್ತೇವೆ. ಯಾರೂ ಕೂಡ ಇಲ್ಲಿಗೆ ಬಂದು ಜಾಸ್ತಿಯಾಗಿ ಜನವನ್ನು ಸೇರದೆ ಒಳ್ಳೆ ರೀತಿಯಲ್ಲಿ ಈ ಒಂದು ಸಭೆ ಪ್ರತಿಭಟನೆ ಎಲ್ಲರಿಗೂ ಕೂಡ ಮಾರ್ಗದರ್ಶನವಾಗಿದೆ. ಆದ್ದರಿಂದ ಎಲ್ಲರೂ ಕೂಡ ಸಹಕರಿಸಬೇಕು. ಯಾರೂ ಕೂಡ ಗೊಂದಲಕ್ಕೆ ಒಳಗಾಗದೆ, ಯಾವುದೇ ಒಂದು ಪ್ರಚೋದನೆಗೆ ಒಳಗಾಗದೆ ಈ ಒಂದು ಇದನ್ನು ಹತ್ತಿಕ್ಕುವಂಥ ಶಕ್ತಿಯನ್ನು ನಾವು ಖಂಡಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಪಡಿಸ್ತಾ ಇದ್ದಾರೆ. ಈ ಲಾರಿ ಮತ್ತು ಈ ನಮ್ಮ ಚೇರ್ಗಳನ್ನು ಕಿಡಿಗೇಡಿಗಳು ಒತ್ತಿಸಿದ್ದಾರೆ. ಅದಕ್ಕಾಗಿ ಒಂದು ಬೇಜಾರು ಅಷ್ಟೇ ಅಲ್ಲದೆ ಬೇರೆ ಏನು ಅಹಿತಕರ ಘಟನೆಗಳು ಏನಿಲ್ಲ.